ಈ ರೀತಿ ಸೋಷಿಯಲ್ ಮೀಡಿಯಾಗಳ ನಡುವೆ ಮಾಧ್ಯಮಗಳು, ವಿಶೇಷವಾಗಿ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳು ಪೈಪೋಟಿಯಲ್ಲಿ ಕೆಲಸ ಮಾಡುವ ಸಂದರ್ಭ ಪ್ರಸ್ತುತ ಇದೆ. ಅನೇಕ ಸುಳ್ಳುಗಳ ಸಂತೆಯ ನಡುವೆ ನಾವು ಸತ್ಯವನ್ನು ಹುಡುಕಿಕೊಡುವಂಥ ಜವಾಬ್ದಾರಿ ನಮ್ಮ ಮಾಧ್ಯಮಕ್ಕಿದೆ. ಅದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಈ ಒಂದು ಹಂತದಲ್ಲಿರುವಾಗ ಇದು ಪ್ರಸ್ತುತ ಪರಿಸ್ಥಿತಿ. ಆದರೆ ಭವಿಷ್ಯದ ಪರಿಸ್ಥಿತಿಯನ್ನು ಊಹಿಸುವುದು ನಿಮಗೆ ಸಾಧ್ಯ ಆಗ್ತದೆ. ಈಗ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಆಯಾಮಗಳು ಬರಬಹುದು. ಆದರೆ ಮಾಧ್ಯಮ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿ ಪರಿಣಾಮಕಾರಿಯಾಗಿ ಕೆಲಸ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಯಾಕೆಂದರೆ ಅದರಲ್ಲಿ ವಿಶ್ವಾಸಾರ್ಹತೆ ಇದೆ, ಒಂದು ಬದ್ಧತೆ ಇದೆ, ಒಂದು ಭದ್ರವಾದ ವ್ಯವಸ್ಥೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಅನೇಕ ಮಂದಿ ಆ ವಿಷಯವನ್ನು ಉಲ್ಲೇಖ ಮಾಡಿದರು. ಅದಕ್ಕೆ ಇಂಥ ಒಂದು ಸಿಸ್ಟಮ್ ಅಂತ ಇಲ್ಲ. ಬಟ್ ಇಲ್ಲಿ ನಮ್ಮ ಮಾಧ್ಯಮ, ವೃತ್ತಿ ಮಾಧ್ಯಮ, ಇದು ದೃಶ್ಯ ಮಾಧ್ಯಮ ಇರ್ಬೋದು ಅಥವಾ ನಮ್ಮ ಮುದ್ರಣ ಮಾಧ್ಯಮ ಇರ್ಬೋದು, ಅದರಲ್ಲಿ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ಒಂದು ನಿಯಮ ಇದೆ. ಇದೆಲ್ಲವನ್ನು ಪಾಲಿಸಿದಾಗ ಮಾತ್ರ ಸಶಕ್ತವಾಗಿ ಒಂದು ಮಾಧ್ಯಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಎಲ್ಲ ಪತ್ರಕರ್ತರಿಗೂ ಇದೆ. ಇನ್ನು ಸೋಷಿಯಲ್ ಮೀಡಿಯಾ ಈಗ ಈ ಕಾಲಘಟ್ಟ ಹೇಗಿದೆ ಅಂದರೆ ಒಂದು ವೈರಲ್ ಯುಗ ಅಂತ ಹೇಳ್ಬೋದು. ಈಗ ವೈರಲ್ ಯುಗ. ಈ ವೈರಲ್ ಯುಗದಲ್ಲಿ ನಾವು ಅತ್ಯಂತ ಶ್ರದ್ಧೆಯಿಂದ, ನಿಷ್ಠೆಯಿಂದ ಮತ್ತು ವಿಶ್ವಾಸಾರ್ಹತೆಯಿಂದ ಕೆಲಸ ಮಾಡಬೇಕಾದ ಸವಾಲು ಎಲ್ಲ ಪತ್ರಕರ್ತರಿಗಿದೆ. ಮುಂದೆ ಬರುವಂಥ ಎಲ್ಲ ಯುವ ಪೀಳಿಗೆ ಪತ್ರಕರ್ತರಿಗೂ ಕೂಡ ಇದೆ. ಅದನ್ನು ಮಾಡಿಕೊಂಡು ನಾವು ಭವಿಷ್ಯದಲ್ಲಿ ಒಳ್ಳೆಯ ಪತ್ರಿಕೆಗಳನ್ನು, ಒಳ್ಳೆಯ ದೃಶ್ಯ ಮಾಧ್ಯಮವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಸಂದರ್ಭದಲ್ಲಿ ಈ ಸೋಷಿಯಲ್ ಮೀಡಿಯಾ ಅನ್ನುವ ಈ ಒಂದು ವ್ಯವಸ್ಥೆಗೆ ಒಂದು ಕಾನೂನಾತ್ಮಕವಾದ ಒಂದು ನಿಯಂತ್ರಣ ಅಗತ್ಯ ಇದೆ. ಅದನ್ನು ಸರ್ಕಾರದ ಮಟ್ಟದಲ್ಲಿ ಮಾಡುವ ಯೋಜನೆಗಳನ್ನು ಹಾಕುವ ಅಗತ್ಯ ಇದೆ ಅಂತ ಹೇಳ್ತಾ, ಇದನ್ನು ನಿಯಂತ್ರಣ ಮಾಡಿದರೆ ಅದನ್ನು ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ನಮಗೂ ಪೂರಕ ಆಗುತ್ತೆ ಮತ್ತು ಸಮಾಜಕ್ಕೂ ಪೂರಕ ಆಗುತ್ತೆ ಅಂತ ಹೇಳ್ತಾ, ಅದಕ್ಕೊಂದು ನಿಯಂತ್ರಣ ಬರಲಿ ಮತ್ತು ಇದಕ್ಕೆ ನಮ್ಮ ಇರುವಂಥ ವ್ಯವಸ್ಥೆಗೆ ಹೆಚ್ಚು ವಿಶ್ವಾಸಾರ್ಹತೆ ಬರಲಿ, ಹೆಚ್ಚು ಬದ್ಧತೆ ಬರಲಿ. ನಮ್ಮ ಹಿಂದಿನ ಪತ್ರಕರ್ತರ ಹಾಗೆ ಅದಕ್ಕೊಂದು ನಾವೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ